ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಳೆ ನಡೆಯಲಿರುವ ಮತದಾನಕ್ಕೆ ಮುಕ್ತ ಹಾಗೂ ಶಾಂತಿಯುತ ಮತದಾನ ಪ್ರಕ್ರಿಯೆಗೆ ಜಿಲ್ಲಾಡಳಿತ ಸರ್ವ ಸಿದ್ಧತೆ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮತಗಟ್ಟೆಗಳಿಗೆ ಇವಿಎಂಗಳ ರವಾನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಒಟ್ಟು 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 2683 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು, ತುಮಕೂರಿನ ನಗರದ ಜೂನಿಯರ್ ಕಾಲೇಜು ಸೇರಿದಂತೆ ಆಯಾ ತಾಲೂಕು ಕೇಂದ್ರದಲ್ಲಿ ಮಸ್ಟರಿಂಗ್ ಕಾರ್ಯ ನಡೆಯುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 11,644 ಮತಗಟ್ಟೆ ಅಧಿಕಾರಿಗಳು ಸೇರಿದಂತೆ 15,000ಕ್ಕೂ ಹೆಚ್ಚು ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ. ಒಟ್ಟು 564 ಬಸ್ಗಳ ಮೂಲಕ ಮತಗಟ್ಟೆಗಳಿಗೆ ಇವಿಎಂಗಳ ರವಾನೆ ಮಾಡಲಾಗುತ್ತಿದ್ದು, ತಯಾರಿ ಭರದಿಂದ ಸಾಗಿದೆ. ಚುನಾವಣಾ ಸಿದ್ಧತೆ ಬಗ್ಗೆ ಮಾಹಿತಿ ನೀಡಿರುವ ತುಮಕೂರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ವೈಎಸ್ ಪಾಟೀಲ್, ಮೇ 10ರಂದು ನಡೆಯುವ ಮತದಾನಕ್ಕೆ ಜಿಲ್ಲಾಡಳಿತ ಸನ್ನದ್ಧವಾಗಿದೆ. 48,000ರಷ್ಟು ಮತದಾರರು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಜಿಲ್ಲೆಯಲ್ಲಿ 22,47,932 ಮತದಾರರಿದ್ದಾರೆ ಎಂದಿದ್ದಾರೆ. 325 ಮೈಕ್ರೋ ಅಬ್ಸರ್ವರ್ ನೇಮಕ ಮಾಡಿದ್ದೇವೆ. ಇವರಿಗೆ ತರಬೇತಿ ನೀಡಲಾಗಿದೆ. 545 ಮತಗಟ್ಟೆಗಳನ್ನು ಸೂಕ್ಷ್ಮ, ಅತಿಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ ಎಂದರು. ಈ ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಮಾಡಲಾಗುವುದು. ಜಿಲ್ಲೆಯಲ್ಲಿ ಒಟ್ಟು 2,683 ಮತಗಟ್ಟೆಗಳಿವೆ. 1,363 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಮಾಡಲಾಗುತ್ತದೆ. ಜಿಲ್ಲಾ ಮಟ್ಟದಲ್ಲಿ ವಾರ್ ರೂಮ್ ತೆರೆಯಲಾಗಿದೆ ಎಂದಿದ್ದಾರೆ. ವಾರ್ ರೂಮ್ನಿಂದಲೇ ನಿರ್ದೇಶನ ನೀಡಲಾಗುತ್ತದೆ. 12,093 ಸಿಬ್ಬಂದಿಯನ್ನು ಮತದಾನದ ಪ್ರಕ್ರಿಯೆಗೆ ನೇಮಕ ಮಾಡಲಾಗಿದೆ ಎಂದಿದ್ದಾರೆ. ಸಿಬ್ಬಂದಿ ಮತಗಟ್ಟೆಗೆ ತೆರಳಲು 564 ವಾಹನಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ವಿವಿಎಂ ಮತ್ತು ವಿವಿಪ್ಯಾಟ್ಗಳನ್ನು ಪರೀಕ್ಷಿಸಲಾಗಿದೆ ಎಂದರು. ಆಯಾಯ ವಿಧಾನಸಭಾ ಕ್ಷೇತ್ರಗಳಿಗೆ ನೀಡಲಾಗಿದೆ. ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಮತಗಟ್ಟೆಗಳಲ್ಲಿ ಸಿಎಫ್ಪಿಎಫ್ ಭದ್ರತೆ ನೀಡಲಾಗಿದೆ. 232 ಸೆಕ್ಟರ್ ಆಫೀಸರ್ ನೇಮಕ. ಪ್ರತಿ ಸೆಕ್ಟರ್ ಆಫೀಸರ್ಗೆ 10ರಿಂದ 18 ಮತಗಟ್ಟೆಗಳನ್ನು ಉಸ್ತುವಾರಿ ನೀಡಲಾಗಿದೆ. ಇವರಿಗೆ ಆರ್ಮರ್ಡ್ ವೆಹಿಕಲ್ ವ್ಯವಸ್ಥೆ ಮಾಡಲಾಗಿದೆ ಎಂದಿದ್ದಾರೆ. ಸರ್ಕಾರಿ ಇಲಾಖೆ ಅಧಿಕಾರಿಗಳನ್ನು ನಿಯೋಜನೆ ಜಿಲ್ಲೆಯಲ್ಲಿ ಮೇ 10ರಂದು ನಡೆಯುವ ಚುನಾವಣೆಗೆ ಜಿಲ್ಲಾಡಳಿತವು ಸಂಪೂರ್ಣವಾಗಿ ಸನ್ನದ್ಧವಾಗಿದ್ದು, ಈಗ 48,000ದಷ್ಟು ಮತದಾರರು ಹೊಸದಾಗಿ ಎಡಿಷನ್ ಆಗಿದ್ದಾರೆ. ಅಂದರೆ 22,47,932 ಅಂದರೆ 22,48,000ದಷ್ಟು ಒಟ್ಟು ಮತದಾರರು ಜಿಲ್ಲೆಯಲ್ಲಿದ್ದು, ಸರ್ವಿಸ್ ವೋಟರ್ಸು 776 ಇದ್ದಾರೆ. ನಾವು 325 ಮೈಕ್ರೋ ಅಬ್ಸರ್ವರ್ ಸಂಪರ್ಕದೊಂದಿಗೆ ನಾವು ಈಗಾಗಲೇ ನೇಮಕಗೊಳಿಸಿದ್ದೀವಿ. ಅವರಿಗೆ ತರಬೇತಿ ಇತ್ಯಾದಿಯನ್ನು ಈಗಾಗಲೇ ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳೆಂದು 545 ಮತಗಟ್ಟೆಗಳನ್ನು ನಾವು ಗುರುತು ಮಾಡಿ, ಅದಕ್ಕಾಗಿ ಎಲ್ಲ ಮೈಕ್ರೋ ಅಬ್ಸರ್ವರ್ಗಳನ್ನು ಹಾಕೋದು, CAPFಗಳನ್ನು ಹಾಕೋದು, ಆ ಎಲ್ಲ ಮತಗಟ್ಟೆಗಳಲ್ಲೂ ಸಹಿತ ವೆಬ್ ಕಾಸ್ಟಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ.
ಒಟ್ಟು 2683 ಮತಗಟ್ಟೆಗಳ ಪೈಕಿ 1363 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ದ ವ್ಯವಸ್ಥೆಯನ್ನು ನಾವು ನಾಳೆ ಮತದಾನ ಸಂದರ್ಭದಲ್ಲಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಕೇಂದ್ರದಲ್ಲೇ ವಾರ್ ರೂಮನ್ನು ಮಾಡಿ ಅದನ್ನು ಸಂಪೂರ್ಣವಾಗಿ ಸತತವಾಗಿ ಅದನ್ನು ವೀಕ್ಷಿಸಿ ಏನಾದರೂ ನಿರ್ದೇಶನ ಕೊಡೋದಿದ್ದರೆ ಕೊಡುವಂಥದ್ದನ್ನು ಮಾಡ್ತಾಯಿದ್ದೀವಿ. ಈಗ ಮತದಾನಕ್ಕೆ ಏನು ಸಿಬ್ಬಂದಿ ನಾವು ನೇಮಕ ಮಾಡಿದ್ದೀವಿ, ಅದು 12,093 ಸಿಬ್ಬಂದಿಯನ್ನು ನೇಮಕ ಮಾಡಿದ್ದೀವಿ. ಅವರಿಗೆ ಹೋಗೋದಕ್ಕೆ ಮತ್ತು ಅಲ್ಲಿಂದ ಮಸ್ಟ್ರಿಂಗ್ ಕೇಂದ್ರದಿಂದ ರೆಸ್ಪೆಕ್ಟಿವ್ ಮತದಾನ ಕೇಂದ್ರಗಳಿಗೆ ಹೋಗೋದಕ್ಕೆ 564 ವೆಹಿಕಲ್ ವಾಹನಗಳ ವ್ಯವಸ್ಥೆ ಮಾಡಿದ್ದೀವಿ. ಅದರಲ್ಲಿ 362 ಬಸ್ಗಳಿದ್ದಾವೆ. ಆಮೇಲೆ EVM ಮತ್ತು VVPAT ಏನು ಸರ್ಕಾರದ ನಿರ್ದೇಶನದ ಪ್ರಕಾರ ಅವಶ್ಯಕ ಅನುಗುಣವಾಗಿ ನಾವೆಲ್ಲ ಟೆಸ್ಟ್ ಮಾಡಿ ಆಯಾ ರೆಸ್ಪೆಕ್ಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ವಿಧಾನಸಭಾ ಕ್ಷೇತ್ರಗಳಿಗೆ ಕೊಟ್ಟು ಅವ್ರ ಜವಾಬ್ದಾರಿಯಲ್ಲೇ ಇದ್ದಾವೆ. ಈಗಾಗಲೇ ಜಿಲ್ಲೆಯಲ್ಲಿ ಇದುವರೆಗೆ 5,67,00,000 ನಾವು ಒಟ್ಟು ಮೊತ್ತದನ್ನು ವಿವಿಧ ರೀತಿಯಲ್ಲಿ ಅಂದರೆ ಎಕ್ಸೈಸ್ ಇರ್ಬೋದು, ಫ್ರೀ ಬೀಸ್ ಇರ್ಬೋದು, ಆಮೇಲೆ ಕ್ಯಾಶ್ ಈ ರೀತಿಯಲ್ಲಿ ಒಟ್ಟು ಸೀಸ್ ಮಾಡಿದ್ದೀವಿ. ಆಮೇಲೆ ಒಟ್ಟು 66ರಷ್ಟು FIRಗಳನ್ನು ವಿವಿಧ ಕೇಸ್ಗಳಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. MCC ವೈಲೇಷನ್ಗೆ ಸಂಬಂಧಪಟ್ಟಂಗೆ ಮನೆ ಏನು ಮತದಾನ ಇತ್ತು, ಒಟ್ಟು 9,121 ಮನೆ ಅಂದರೆ 80+ ವಯಸ್ಸಿನವರು ಮತ್ತು ದಿವ್ಯಾಂಗರಿಗೆ ಅವಕಾಶ ಕೊಟ್ಟಿತ್ತು. ಒಟ್ಟು 9,121 ಜನರು ಈ ಕುರಿತು ನಮಗೆ ವೋಟ್ ಹಾಕ್ತೀವಿ ಅಂತ ಕೋರಿದ್ರು. ಅದರ ಪ್ರಕಾರ ನಾವು ಎಲ್ಲ ಅದರ ಪ್ರಕ್ರಿಯೆಯನ್ನು ಮುಗಿಸಿದ್ದೀವಿ. ಅದೇ ರೀತಿ ತುರ್ತು ಸೇವೆಗಳಿಗಾಗಿ 406, ಆಮೇಲೆ ಚುನಾವಣೆ ನಿಯೋಜಿತ ಸಿಬ್ಬಂದಿಯಲ್ಲಿ 10,921 ಜಿಲ್ಲೆಯಲ್ಲಿ ಅವರು ಕೋರಿದ್ರು. ಈಗಾಗಲೇ ಈ ಕುರಿತಂತೆ 20,448ರಷ್ಟು ಮತದಾನ ಆಗಿದೆ. ಪೋಸ್ಟಲ್ ಬ್ಯಾಲೆಟನ್ನು ನಮಗೆ ಅವರು ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಅವರು ಹಾಕಿರೋದು ಮಾಹಿತಿ ಇದೆ. ಇದು ಇನ್ನೂ ಟೈಮ್ ಇರೋದರಿಂದ 12ನೇ ತಾರೀಕು ರಾತ್ರಿ 13ನೇ ತಾರೀಕು ಬೆಳಗ್ಗೆವರೆಗೆ ಟೈಮ್ ಇರೋದರಿಂದ ಇನ್ನೂ ಪೋಸ್ಟಲ್ ಮುಖಾಂತರ ಬರುವಂಥದ್ದನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ. ಮಸ್ಟ್ರಿಂಗ್ ಮತ್ತು ಡಿಮಸ್ಟ್ರಿಂಗ್ ಎಲ್ಲ ಸಹಿತ ಆಯಾ ರೆಸ್ಪೆಕ್ಟಿವ್ ತಾಲೂಕು ಕೇಂದ್ರಗಳಲ್ಲೇ ನಡೀತದೆ. ಆ ತಾಲೂಕು ಕೇಂದ್ರಗಳಿಗೆ ಬೇರೆ ತಾಲೂಕು ಕೇಂದ್ರಗಳಿಗೆ ಹೋಗೋದಕ್ಕಾಗಿ ನಾವು ವ್ಯವಸ್ಥೆಯನ್ನು ಎಲ್ಲ ಕಡೆಯೂ ಮಾಡಿದ್ದೀವಿ. ಇದು ಸಿಸ್ಟಮೆಟಿಕ್ ಆಗಿ ಈಗಾಗಲೇ ಆ ವ್ಯವಸ್ಥೆಯ ಉಪಯೋಗವನ್ನು ಎಲ್ಲರೂ ತಗೊಂಡಿದ್ದಾರೆ. ಮತ್ತು ಏನು ಬೇಕು ನಿಮಗೆ? ಪೊಲೀಸ್ ಸಿಬ್ಬಂದಿ ಸುಮಾರು 3,500 ಪೊಲೀಸ್ ಸಿಬ್ಬಂದಿಯನ್ನು ನಾವು ಚುನಾವಣೆಗಾಗಿ ಬಳಸ್ಕೊಳ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ CAPF, BSF, ತಮಿಳುನಾಡಿನಿಂದ ಬಂದಂಥ ಪೊಲೀಸ್, ಜಾರ್ಖಂಡ್ದಿಂದ ಬಂದಂಥ ಪೊಲೀಸು, ನಮ್ಮಲ್ಲಿಯ ಪೊಲೀಸು ಎಲ್ಲ ಸಿಬ್ಬಂದಿಯನ್ನು ನಾವು ಈ ಸಂದರ್ಭದಲ್ಲಿ ಉಪಯೋಗ ಮಾಡ್ತಾ ಇದ್ದೀವಿ. ಆಮೇಲೆ ಅತಿ ಸೂಕ್ಷ್ಮ ಮತಗಟ್ಟೆ ಮತ್ತು ಈ ಅಬ್ಸರ್ವರ್ ಜೊತೆ ಮತ್ತು ನನ್ನ ಜೊತೆ ಚರ್ಚೆ ಮಾಡಿ ಪೊಲೀಸ್ ವರಿಷ್ಠಾಧಿಕಾರಿಗಳು CAPFಗಳನ್ನು ಕೆಲವು ಕಡೆ ಹಾಕಿದ್ದಾರೆ. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಹೆಡ್ ಕಾನ್ಸ್ಟೇಬಲ್ ಮತ್ತು ಹೆಚ್ಚಿನ ಸಿಬ್ಬಂದಿಯನ್ನು ಹಾಕುವಂಥದ್ದು ಮಾಡಿದ್ದಾರೆ. 232 ಸೆಕ್ಟರ್ ಆಫೀಸರ್ಗಳನ್ನ ನಾವು ನೇಮಕ ಮಾಡಿದ್ದೀವಿ. ಒಂದು ಸೆಕ್ಟರ್ ಆಫೀಸರ್ಗೆ ಸುಮಾರು 10ರಿಂದ 18 ಮತಗಟ್ಟೆಗಳು ಬರ್ತವೆ. ಅದಕ್ಕಾಗಿ ಸಂಪೂರ್ಣ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರಿಗೊಂದು ವೆಹಿಕಲ್, ಒಂದು ಆರ್ಮ್ಡ್ ಪೊಲೀಸ್ ಪರ್ಸನ್ನನ್ನು ಕೊಟ್ಟಿದ್ದೀವಿ. ಅವ್ರ ಜೊತೆ ಒಂದು ರಿಸರ್ವ್ EVM ಇರ್ತದೆ. ಅದಕ್ಕಾಗಿ ಯಾವುದೇ ನಾಳೆ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗದಂಗೆ ನಾವೆಲ್ಲ ಸಿದ್ಧತೆಯನ್ನು ಜಿಲ್ಲಾಡಳಿತದಿಂದ ಮಾಡಿಕೊಂಡಿದ್ದೀವಿ. ಜಿಲ್ಲೆಯಲ್ಲಿ ಒಟ್ಟು 55 ಸಖಿ ಪೋಲಿಂಗ್ ಸ್ಟೇಷನ್ ಇದ್ದಾವೆ. ಸಖಿ ಪೋಲಿಂಗ್ ಸ್ಟೇಷನ್ ಅಂದರೆ ಅಲ್ಲಿ ಎಲ್ಲ ಆ ಸಖಿ ಪೋಲಿಂಗ್ ಸ್ಟೇಷನ್ನಲ್ಲಿ ಇರುವಂಥ ಏನು ಸಿಬ್ಬಂದಿ ಇರ್ತದೆ ಅವರು ಮಹಿಳಾ ಸಿಬ್ಬಂದಿ ಇರ್ತಾರೆ. ಅದೇ ರೀತಿ ಜಿಲ್ಲೆಯಲ್ಲಿ 22 ಹೆಂಗಂದರೆ ಯುವ ಮತಗಟ್ಟೆಗಳು ಅಂದರೆ ಯುವಕರು ಇರುವಂಥ ಸಿಬ್ಬಂದಿ ಇರ್ತದೆ. ಆಮೇಲೆ 11 ದಿವ್ಯಾಂಗರು ಇರುವಂಥ ಪೋಲಿಂಗ್ ಸ್ಟೇಷನ್ಗಳಲ್ಲಿ ನಾವು ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಅದಕ್ಕೆಲ್ಲ ಸಕಲ ವ್ಯವಸ್ಥೆಯನ್ನು ಅವರಿಗೆ ಮಾಡಿ ಸೂಕ್ತ ನಿರ್ದೇಶನ ಮತ್ತು ಟ್ರೈನಿಂಗನ್ನು ಅವರಿಗೆ ಕೊಟ್ಟಿದ್ದೀವಿ.